ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಿ ಎಲ್ಲರೂ? ತುಂಬ ಒಂದು 2-3 ವಾರ ಆಯ್ತೇನ ನಾನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಒಂದು ನಿಮಿಷ, ಅದೇ ಒಂದು 3 ವಾರ ಏನಾಯಿತು. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತಾ ಇರೋದು ಅಂತ. ನೋಡಿ, ಇಂಟ್ರಡಕ್ಷನ್ ಕೊಟ್ಕೊಂಡು ಬರ್ತಾ ಇದ್ದಾಳೆ. ಅವಳು ಬ್ಲಾಗ್ ಮಾಡ್ತಿದ್ದಾಳೆ, ನಾನು ವಿಡಿಯೋ ಮಾಡೋಳಿಗೆ ಗೊತ್ತಿಲ್ಲ. ಅವನು ವಿಡಿಯೋ ಮಾಡ್ತಾನಂತೆ. ಯಾರ್ದು ವಿಡಿಯೋ ಮಾಡ್ತಾನೆ ಅಂತದೇನು ಗೊತ್ತಿಲ್ಲ. ಈ ಥರ ಎಲ್ಲ ಆಡಿಸ್ಕೊಂಡು ಮೊಬೈಲ್ನ ಮಾಡ್ತಾನೆ. ಇದು ನಾವಿಲ್ಲೇ ಗಾಡಿ ನಿಲ್ಲಿಸೋದು. ಅವ್ರದ್ದು ಅವರೇನೋ ಮಾಡ್ತಾ ಇದ್ದಾರೆ. ಇಲ್ಲೇ ಗಾಡಿ ನಿಲ್ಲಿಸೋದು ನಾವು. ಚೆಂದ ಹೊರಗೆ ಹೋಗೋದು. ಇಲ್ಲಿ ಭಾಳ ಗಿಡ ಉಂಟು ಫುಲ್. ಇದು ನಾನು ತೋರಿಸಿದ್ದೀನಿ ಇಲ್ವ ನೆನಪಿಲ್ಲ ನನಗೆ. ಇಲ್ಲಿದೆಲ್ಲ ಇಲ್ಲಿ ತುಂಬ ಗಿಡ ಇತ್ತು, ಎಲ್ಲ ತೆಗೆದಿದ್ದಾರೆ. ಅಂದರೆ ಸ್ವಲ್ಪ ಬಿದ್ದು ಹೋಯಿತು. ಇಲ್ಲೆಲ್ಲ ಅಲ್ಲೆಲ್ಲ ಇತ್ತು, ಅದೆಲ್ಲ ಬಿದ್ದು ಹೋಯ್ತು. ನಮ್ಮ ಚೋಟ ವಿಡಿಯೋ ಚೋಟ ಯೂಟ್ಯೂಬರ್ ಅವನನ್ನು ನೋಡಿ. ನನ್ನ ಮೊಬೈಲ್ ಇಟ್ಕೊಂಡು ಇದೇ ಕೆಲಸ ಅವನಿಗೆ. ಬಾಯ್ ಬಾಯ್ ಬಾಯ್. ಅವ್ರು ಹೊರಟ್ರು, ನನ್ನೊಬ್ಳನ್ನ ಇಲ್ಲಿ ಬಿಟ್ಟು. ಆ್ಯಕ್ಚುಲಿ ನಾವು ಇವತ್ತು ನಮ್ಮ ಒಬ್ಬರು ಆಂಟಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಬಂದಿದ್ದ ರೀಸನ್ ಏನಂತಂದರೆ, ಇವರು ತುಂಬ ಹೂವಿನ ಗಿಡ ಎಲ್ಲ ನಟ್ಟಿದ್ದಾರೆ ಇಲ್ಲಿ. ಹಾಗೆ ಕೆಲವೆಲ್ಲ ಗಿಡಗಳಿದೆ, ನಾನು ಒಂದೊಂದೊಂದು ತೋರಿಸ್ತೀನಿ. ಹಾಗಾಗಿ ನೋಡಬೇಕು ಅಂತ ತುಂಬ ದಿನದಿಂದ ನಾವು ಅಂದ್ಕೊಳ್ತಿದ್ವಿ, ಆಗಿರಲಿಲ್ಲ. ಬಟ್ ಇವತ್ತು ಇಲ್ಲಿಗೆ ಬರಲಿಕ್ಕೆ ಒಂದು ಚಾನ್ಸ್ ಸಿಕ್ತು, ಆಗಿ ಬಂದಿದ್ದೀವಿ. ಇಲ್ಲಿ ತುಂಬ ಹೆಲ್ಪ್ ಮಾಡುವವರು. ಅಂದರೆ ಹಾವು ಎಂತಾದ್ರೂ ಬಂದರೆ ಇವರೇ ಅಂತ ನೋಡ್ಕೊಳ್ಳೋದೆಲ್ಲ. ಆಂಟಿ ಮನೆ ಪಕ್ಕದರಂತೆ. ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ಗಿಡ ನಟ್ಟಿದ್ದಾರೆ. ಇಷ್ಟೇ ಚಿಕ್ಕದುಂಟು. ನನ್ನ ಕೈ ನೋಡಿ, ಅಷ್ಟದ ಗಿಡ ಸಹ ನಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಹಾಕಿ, ಇಲ್ಲೊಂದಿದೆ. ಇದರಲ್ಲಿ ಒಂದು ಹುಳ ಉಂಟಂತೆ, ಕಚ್ಚುತ್ತದೆ. ಅದಕ್ಕೆ ಹತ್ರ ಹೋಗ್ತಿಲ್ಲ ನಾವು. ಇದೊಂದು ಕ್ರೋಟನ್ ಗಿಡ. ಇದು ಸಹ ಕ್ರೋಟನ್ನೇ. ಎಲ್ಲ ಇದು ಕ್ರೋಟನ್. ಕ್ರೋಟನ್ ಆಲ್ಮೋಸ್ಟ್ ಪೂರ ಕ್ರೋಟನ್. ಇದೆಲ್ಲ ಕ್ರೋಟನ್ ಗಿಡ. ಇದೆಂತ ಈ ಕ್ರೋಟನ್? ವಾವ್, ಇದನ್ನು ತುಂಬ ಚೆನ್ನಾಗಿದೆ. ಓ, ಇದು ನೋಡಿ, ಇಲ್ಲಿ ಸಹ ಉಂಟು. ಆಯ್ತಾ, ಅಲ್ಲಿ ಹೋಗ್ಲಿಕ್ಕೆ ದಾರಿ ಮಾಡಿದ್ದಾರೆ. ನೋಡಿ, ಇದು ಒಂದು ಕ್ರೋಟನ್ ಚೆನ್ನಾಗಿದೆ. ಸ್ಮೆಲ್ ಉಂಟು. ಒಂದು ಮಾವಿನಕಾಯಿಯ ಸ್ಮೆಲ್. ಮಾವಿನಕಾಯಿ ಸ್ಮೆಲ್. ಮಾವಿನಕಾಯಿಯ ಸ್ಮೆಲ್ ಉಂಟು. ನೆಕ್ಕರೆ ಮಾವಿನಕಾಯಿ. ಇದು ಒಂದು ಕ್ರೋಟನ್. ಇದೇನು ಗಿಡ? ಕ್ರೋಟನ್. ಇದು ಮಿಕ್ಸ್ ನೆಟ್ಟಿದ್ದಾರೆ. ಇದೊಂದು ಕಾಗದದ ಹೂವಿನ ಗಿಡ, ಪರ್ಪಲ್ ಕಲರ್ ಆಗುತ್ತೆ. ಹೂವಿಲ್ಲ. ಹಾಂ, ನೆಟ್. ಅಲ್ಲಿ ಉಂಟು. ಇದು ಸದಾಪುಷ್ಪ, ತುಳಸಿ ಗಿಡ. ಅಲ್ಲಿ ಚೆನ್ನಾಗಿದೆ. ಇದುವೇ ನೋಡಿ, ಚೆರಿ ಗಿಡ ಅಂತ. ಇದು ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಕಿರ್ತೂರಿಗೆ ಆಮೂಲಿ ಚೆರಿ. ಫಸ್ಟ್ ಟೈಮ್ ನಾ ಚೆರಿ ಗಿಡ ನೋಡ್ತಿರೋದು. ನಾ ಚೆರಿ ಗಿಡ ಇಷ್ಟ ನೋಡೇ ಇರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನೀನು ನೋಡಿದ್ದೇನೆ? ಬಸಳೆ ನೋಡಿ. ಇಲ್ಲಿ ಬಸಳೆ ಚಪ್ರ ಚೆನ್ನಾಗಿದೆ ಆಯ್ತಾ.
ಒಂದು ಕಬ್ಬಿಣದ್ದು ಬಾಕ್ಸ್ ಥರದೇನು ವೇಸ್ಟ್ ಅನ್ಸುತ್ತೆ ಅದನ್ನ ಹಾಕಿದ್ದಾರೆ, ಚೆನ್ನಾಗಿದೆ. ಇದೆರಡರಲ್ಲೂ ಸೇಮ್ ಸೇಮ್ ಗಿಡ. ಸದಾಪುಷ್ಪ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಉಂಟು, ಇದು ಉಂಟು, ಇದು ಉಂಟು, ಅದು ಉಂಟು, ಅದೇ ಪುಷ್ಪ. ಕಲರ್ ಮಾತ್ರ ಕಲರ್ ಸೇಮ್. ಇದೊಂದು ಚೆನ್ನಾಗಿದೆ ಆಯ್ತು. ಇದ್ರ ಮೇಲೆ ನೋಡಿ ಈ ಎಣ್ಣೆಯಲ್ಲಿ ಕೋಟಿಂಗ್ ಮಾಡಿದಾಗ ಉಂಟು, ಬಟ್ ಕೋಟಿಂಗ್ ಏನು ವೆಟ್ಟಿಲ್ಲ, ಡ್ರೈ ಆಗಿದೆ, ಚೆನ್ನಾಗಿದೆ, ಶೈನಿಂಗ್. ಇದು ಇದು ಮನೇಲಿ ಉಂಟು. ಆಂಟಿ ಒಂದು ಅದೇ ಒಂದು ಕ್ರೋಟನ್, ಕೆಂಪು ಹೂ ಆಗುತ್ತಂತೆ, ಚೆನ್ನಾಗಿದೆ ಕ್ರೋಟನ್ ಗಿಡ. ಇದೊಂದು ಕ್ರೋಟನ್. ನಮ್ಮಲ್ಲಿ ಎಷ್ಟು ಉಂಟು ಈಗ. ತುಂಬೆ ಗಿಡ ನೋಡಿ, ತುಂಬೆ ಗಿಡ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಒಳ್ಳೆ ಮೆಡಿಸಿನ್ ಇದೆ, ಇದು ಸೂಪರ್ ಮೆಡಿಸಿನ್ ಇದೊಂದು. ಇದು ಈರುಳ್ಳಿ, ಇದೊಂದು ಕ್ರೋಟನ್. ಇದು ನಮ್ಮ ಇಲ್ಲಡುಂಡು, ಬಟ್ ಚೇಂಜಸ್ ಇದೆ. ದಪ್ಪ ಉಂಟು, ನಮ್ದು ಸ್ವಲ್ಪ ದಪ್ಪ ಉಂಟು, ನಾವು ಸ್ವಲ್ಪ ಉದ್ದಾಗಿ ತೆಳ್ಳು ಉಂಟು ಸ್ವಲ್ಪ. ಇದು ನೆಲಬಸಳೆ, ಇದರಲ್ಲಿ ಬೇಕಾದಷ್ಟು ಉಂಟು. ಇದು ಸೇಮ್ ಅಲ್ಲಿ. ಇದು ಇದಕ್ಕೆ ಏನು ಹೇಳ್ತಾರೆ, ಇದು ಏನು ಹೆಂಚಿನ ಕೆಸ್ಕರ್ ಹೂ ಹೆಂಚಿನ ಅಂತಾರೆ, ಕೇಪಳು 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 ಹೂ ಅಂತಾರೆ. ಕುಂದಾಪುರ ಕಡೆ ಕೆಸ್ಕರ್ ಹೂ ಅಂತಾರೆ. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ನೆಲದಲ್ಲಿ ನೆಟ್ಟಿದ್ದಾರೆ ದಾಳಿಂಬೆದ್ದು. ಇಲ್ಲಿ ಇಲ್ಲದೆ ಇರೋ ಗಿಡ ಇಲ್ಲ, ಎಲ್ಲ ಗಿಡ ಉಂಟು. ಬಿರಿಯಾನಿಯಲ್ಲಿ ಬಿರಿಯಾನಿಯಲ್ಲಿ ಒಟ್ಟಿಗೆ ಪುದೀನ. ಒಂಥರ ಎಕ್ಸಿಬಿಷನ್ ಇಟ್ಟಿದ್ದಾರೆ, ಚೆನ್ನಾಗಿದೆ. ಲಿಂಬೆ, ಇದು ಲಾವಂಚ ಗಿಡ. ಇಲ್ಲಿ ನೋಡಿ ಸುವರ್ಣಗಡ್ಡೆ ಗಿಡ. ಎಷ್ಟು ಉಂಟಿಲ್ಲ. ಗುಲಾಬಿ, ಇದು ಮರ್ಸನಿಗೆ ಮರ್ಸನಿಗೆ ಏನಂತಾರೆ, ದೊಡ್ಡ ಎಲೆ ಆಗ್ತದೆ. ಒಂದಿಷ್ಟು ದೊಡ್ಡದು ಎಲೆ ಆಗ್ತದೆ. ನಮ್ಮ ಮನೆಯಲ್ಲಿ ನೆಟ್ಟಿದ್ದಾರೆ. ನೋಡಿ ಇದು ಕೆಳಗಡೆ ಅಂತ, ಆ ಕಡೆ ಸಿಟ್ ಔಟ್. ಇದು ಪೇಂಟಿಂಗ್ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ವಿಶೇಷ ಅಂತ ಪೇಂಟಿಂಗ್ ನೋಡಿ, ಇಲ್ಲೆಲ್ಲ ಕಾಣ್ತುಂಟ ಡಿಸೈನ್, ಅದೆಲ್ಲ ಇವರೇ ಮಾಡಿದ್ದು. ಕೆಲವು ಪಾಟಲ್ಲಿ ಉಂಟು, ಇನ್ನು ಒಳಗೆ ಉಂಟಂತೆ. ಈಗ ಒಳಗೆ ಬನ್ನಿ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗಿ ನೋಡಬೇಕು. ಇದು ಆಂಟಿದು ಪೇಂಟಿಂಗ್ ರೂಮ್ ನೋಡಿ, ಇದೆಲ್ಲ ಇವರೇ ಮಾಡಿದಂತೆ ಪೇಂಟಿಂಗು. ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಲ್ಲಿ ಇದು ಮಾಡಿದ್ದಲ್ಲ, ಇದು ತಂದಿದ್ದು ಅನ್ಸುತ್ತೆ ಮೋಸ್ಟ್ಲಿ. ಆಂಟಿ ಮೊದಲ ಮಲ್ತನಾ? ಓ ನೋಡಿ, ಇದು ಮಾಡಿದಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ತ್ರಿಶೂಲ ಮತ್ತೆ ಶಿವಲಿಂಗ, ಶಿವನ ಕಣ್ಣು. ಇದು ಒಂದು ಪಾಟಿಗೆ ಯಕ್ಷಗಾನದ ಇದು ಮಾಡಿದ್ದಾರೆ, ತಲೆಯನ್ನು. ಇದು ಇಲ್ಲಿ ಗ್ಲಾಸ್ ಅಂಟಿಸಿದ್ದು, ನಮ್ಮ ಮುಖ ಸಹ ಕಾಣ್ತಾ ಉಂಟು. ಓಕೆ ಓಕೆ, ಅಲ್ಲೆಲ್ಲ ಉಂಟಲ್ಲ. ಇದೆಲ್ಲ ಅವರು ಡೆಕೋರೇಷನ್ ಮಾಡಿದ್ದು ನೋಡಿ. ಒಂದು ಬುಡುಪ ಅದನ್ನ ಓ ಬಾಟಲ್ ಆರ್ಟ್ ನೋಡಿ, ಬಾಟಲ್ ಆರ್ಟ್ ನೋಡಿ. ಇದೆಲ್ಲ ನೋಡಿ, ಇದು ಸಹ ಅವ್ರು ಮಾಡಿದಂತೆ. ಎಷ್ಟು ಚೆನ್ನಾಗಿದೆ. ವಾವ್. ಇದು ಇವರ ತಾಯಿದು ಫೋಟೋ ಮಾಡಿದಂತೆ, ತುಂಬ ಚೆನ್ನಾಗಿದೆ. ಇದೊಂದು ನೋಡಿ, ಇಲ್ಲಿ ಬಾಕ್ಸ್, ಪೆನ್ನಲ್ಲಿ ಇಡ್ಲಿಕ್ಕೆ ಬಾಕ್ಸ್ ಮಾಡಿದ್ದಾರೆ. ಗಣಪತಿ, ಬುದ್ಧ ನೋಡಿ, ಗಣಪತಿ ನೋಡಿ. ಇಲ್ಲಿ ಕಂಬ ಸಹ ಬಿಟ್ಟಲಿಲ್ಲ, ಆ ಒಂದು ಕಂಬ ಇದೆ, ಆ ಕಂಬಕ್ಕೆ ಸಹ ಕ್ಲೀನಾಗಿ ಅಡಿಕೆ ಮರದ ಒಂದು ಫಿನಿಶ್ ಕೊಟ್ಟಿದ್ದಾರೆ. ಇದು ನೋಡಿ, ಒಂದು ಮರದ ಪೀಸು
ಈ ಮರದ ಪೀಸಲ್ಲಿ ಸಹ ಒಂದು ಪೇಂಟಿಂಗ್ ಮಾಡಿಟ್ಟಿದ್ದಾರೆ ನೋಡಿ. ಇದೊಂದು ನಾರ್ಮಲ್ ಅದು ಈ ಬಾಕ್ಸ್ ಮತ್ತ ಬರ್ಕೊಂಡು ತಂಚಿತ ನಂದು ಮತ್ತ ಹಾಂ ಚಕ್ಕೆ ಲಕ್ಕದನಾ ಹಾಂ ನೋಡಿ ಯಾವುದು ವೇಸ್ಟ್ ಇಲ್ಲ. ಸುತ್ತ ನೋಡಿ ಎಲ್ಲಿ ನೋಡಿದ್ರು ಗಿಡ ಕಾಣ್ತಾ ಉಂಟು. ಟೆರೆಸ್ ಗಾರ್ಡನ್ ಇದನ್ನ ನಾವು ತೋರಿಸ್ನಲ್ಲ, ಅದೇ ರೂಮ್ ಇಲ್ಲಿರೋದು ಅವರ ಡ್ರಾಯಿಂಗ್ ರೂಮ್ ಇದೆಲ್ಲ ನೋಡಿ. ನೋಡಿ ಎಲ್ಲ ನೀರು ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದಾರೆ ಈಗ ನೋಡಿ. ಇವರೆಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಸೇರಿಕೊಂಡು. ಒಂದು ಇಬ್ಬರು ಸೇರಿ ಸಾಕು. ಇಲ್ಲಿ ಉಂಟು, ಇಲ್ಲಿ ಸಹ ಉಂಟು ಗಿಡ. ಇದೊಂದು ಹೌಸ್ ತುಂಬ ಚೆನ್ನಾಗಿದೆ ನೋಡಿ, ವೈಟ್ ಕಲರ್. ನಾನು ಇದರಲ್ಲಿ ಕೆಂಪು ನೋಡಿದ್ದೆ, ವೈಟ್ ಇವತ್ತು ನೋಡ್ತಿರೋದು. ಸ್ಮೆಲ್ ಚೆನ್ನಾಗಿದೆ. ವಾವ್ ದಾದಿ నీకు నాచిగా ఉంది. ನೋಡಿ ನೋಡಿ ಇದೊಂದು ಕಾಗದ ಹೂವು ಅಂತ, ಇದು ಡಬಲ್ ಕಲರ್. ಹಾಂ ಓಕೆ. ನಿಮಗೆ ಎಷ್ಟು ಗೊತ್ತಿಲ್ಲ ನನಗೆ. ಇಲ್ಲಿ ವೈಟ್ ಉಂಟು, ಅದ್ರ ಜೊತೆನೆ ಲೈಟಾಗಿ ಒಂದು ಪಿಂಕ್ ಕಲರ್ ಬಂದಿದೆ. ಇಲ್ಲಿ ಉಂಟಲ್ಲ ನೋಡಿ ಈಗ. ಎಸ್ ಹಾಂ ಫಸ್ಟ್ ಓ ಕಶಿಮಲ್ದೇರಾ ಅಂದು ಅದ ಕಶಿಮಲ್ದೇರಾ ಅಂದು ಅಂದ. ಓಕೆ ಆ್ಯಕ್ಚುಲಿ ಕಷಿ ಆಗಿರಬೇಕು. ಈ ಎಲೆನೇ ಬೇರೆ ಇದೆ, ಹೂ ಬೇರೆ ಇದೆ. ಇಲ್ಲಿ ನೋಡಿ ಈ ಎಲೆ ಬೇರೆ ಇದೆ, ಹೂ ಬೇರೆ ಇದೆ. ಮತ್ತು ಇದರಲ್ಲೂ ಸಹ ಹಾಗೆ ಮುಂತಲೆ ಅಂತಾರೆ ಅವು ಪಿಂಕ್ ಬೈ ಅಂತಲೇ ವೈಟ್ ಸಹ ಪಿಂಕ್ ಸಹ ಇದೆ. ಚೆನ್ನಾಗಿದೆ. ಇರೋ ಚಿಕ್ಕ ಜಾಗದಲ್ಲಿ ತುಂಬ ಚೆನ್ನಾಗಿ ಒಂದು ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಜಾಗನೆಲ್ಲ ಎಲ್ಲ ನಟ್ಟಿದ್ದಾರೆ, ಗಿಡ ಎಲ್ಲ ನೋಡಿ. ಸಾಮೆ ಅಂತ ಒಂದು ಇದಾಗ್ತಾ ಉಂಟು. ಅದೇ ಸಂಶೋಧನೆ ಹೇಳ್ತಾನಲ್ಲ, ಸ್ನೇಹಿತರೆ ನಾವು ನಿನ್ನೆ ಬರುವಾಗ ಲೇಟ್ ಆಯಿತು. ಆಂಟಿ ಮನೆಯೆಲ್ಲ ಗಾರ್ಡನ್ ಎಲ್ಲ ನೋಡಿ ಎಲ್ಲ ಆಗಿ ತುಂಬ ಲೇಟ್ ಆಯಿತು ಬರುವಾಗ. ನಿನ್ನೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನ್. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ನಾವು ಅಂದ್ಕೊಳ್ತೀವಿ ಜಾಗ ಇಲ್ಲ, ಹಾಗಾಗಿ ನಮಗೆ ಗಾರ್ಡನ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಇರುವಂಥ ಜಾಗದಲ್ಲಿ ಆ ಟೆರೆಸ್ ಮೇಲೆ ಒಂದು ಕ್ರಿಯೇಟಿವಿಟಿ ಆಗಿ ಒಂದು ಗಾರ್ಡನ್ನ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನೋಡಲಿಕ್ಕೆ. ತುಂಬ ದಿನದಿಂದ ಹೇಳ್ತಾಯಿದ್ರು ಬನ್ನಿ ನೋಡಿ ಅಂತ, ಬಟ್ ನಂಗೆ ಹೋಗ್ಲಿಕ್ಕೆ ಟೈಮ್ ಸಿಗ್ತಿರಲಿಲ್ಲ. ಹಾಗೆ ನೋಡುವಂತ ಹೋದೆ. ತುಂಬ ಎಲ್ಲ ಔಷಧಿ ಗಿಡಗಳನ್ನೆಲ್ಲ ನಟ್ಟಿದ್ದಾರೆ, ತೋರಿಸಿದ್ನಲ್ಲ, ತುಂಬ ಚೆನ್ನಾಗಿದೆ. ದಾದಿರ್ ಬಗ್ಗುನಿ ಅಯ್ಯೋ ನಾಚಿಕೆ ಅಂದಾರೆ ಸುಮಾರು ಜನ ಕೇಳ ಇರ್ತೀರಿ ಇದ್ದಾನೆ ವಿಡಿಯೋ ಬರ್ಪಿಜಾರ್ ಇತ್ತು ಅಂದು ದಾಗಿ ಅಮ್ಮ ಮೊಬೈಲ್ ಹೊಡ್ತೀರಾ ಮಕ್ಕ ಇರ ಮಸ್ತಾನೆ ಕೇನು ಬೇರಿಗೆ ಅಪ್ಪದಾನೆ ವಿಡಿಯೋ ಬರ್ಪಿಜಿ ಎಂದು ಸದ್ದಿಂದಾನೆ ಬರ್ಪಿಜಿ ಎಂದು ಹೌದು ನೋಡಿ, ಇವನು ಕೂದಲು ಕಟ್ ಮಾಡಿ ಬಂದಿದ್ದು ಕೂದಲಿಲ್ಲ. ಹೊಡಿದ್ದು ನೋಡಿ ನನಗೆ. ಓಕೆ, ಇದಿಷ್ಟು ಸಣ್ಣದಾಗಿ ನಮ್ಮ ಆಂಟಿಯ ಗಾರ್ಡನ್ ಒಂದು ಪರಿಚಯ ಆಗಿತ್ತು. ಈ ವಿಡಿಯೋ ನಾವು ಇವತ್ತು ಪೈಪ್ ನೀರಿತ್ತಂತೆ. ಪೈಪ್ ನೀರಿತ್ತಂತೆ. ಸ್ನೇಹಿತರೆ, ನಾನು ವೀಡಿಯೋ ಮಾಡೋದು ತುಂಬ ದಿನ ಆಯಿತು, ಆಲ್ಮೋಸ್ಟ್ ಒಂದು 20 ಡೇಸ್ ಪ್ಲಸ್ ಆಯ್ತು ಅಂದ್ಕೊಳ್ತೀನಿ. ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೊಂದು ಸ್ವಲ್ಪ ರೆಗ್ಯುಲರ್ ಆಗಿ ವೀಡಿಯೋಗಳು ಬರ್ತಾ ಇರುತ್ತೆ, ದಯವಿಟ್ಟು ಕ್ಷಮಿಸಿ. ಹಾಗೆಯೇ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಒಂದೊಳ್ಳೆ ಪ್ಲೇಸಿಗೆ ಹೋಗೋಣ. ಓಕೆ, ಬಾಯ್ ಬಾಯ್. ನಾನೇ
పోపు జరిగింది దాయగందు దాయగలిచి ಮಕ್ಕಳು ತೋಪ್ ಜರ ಉಂಡಾರು ಬೂರಲ್ಲ ಇದು ತಿರ್ಪನಾಗಿ ತಿರ್ಗಲ್ಲಿ ತಗೋಡ ನೋಡಿ ತಿರ್ಗ್ಲಿಕ್ಕೆ ಇವನು ಸಹ ಬರ್ತಾನಂತೆ ನಮ್ಮ ಜೊತೆ ಕರ್ಕೊಂಡು ಹೋಗೋ ಇವ್ನು ನಾವು ಬಾಯ್ ಬಾಯ್